ಇದು ಕೋಡಿಮುಗೇರು ಜಾಗ. ಅವು ಏನು ಓಟದ ಕಾರ್ಡ್ ಐಡೆಂಟಿ ಕಾರ್ಡ್ ಹಾಕ್ಲಿ ಇಲ್ಲೆಲ್ಲ ಬತ್ತ ಮಾಡ್ತೀರಿ ಅಂಡ್ ಬಾಕಿದೇನು ಇಂಥ ಸಮಸ್ಯೆ ಅಂತ ಆಗ್ಲಿ ಪರಿಹಾರ. ನನ್ನ ಅನುಭವ ಪ್ರಕಾರ ಒಂದು 35 ವರ್ಷದಿಂದ ನೆಟ್ಟಿ ಏನು ಕೆಲವು ಕೆಲಸ ಮಾಡ್ತಿದ್ದೆ ಪಾತಿರ್ತದೆ ಬಂಗೇರ್ರೆಡೆ ಕೂಡ ಪಾತಿರ್ತದೆ MLA ಪುನಗ ಆರ್ಲ ಮಲ್ಪುಗಂದೆ ಪಂತೇರಿ ಮಲ್ಪುಗಿಂದಲ್ಲ ಪಂತಿಗೇರಿ ನಳಿನ್ ಕುಮಾರ್ ಕಟೀಲ್ ಇಡೀ ಶ್ರವಣಾಲ್ಗೆ ಬತ್ತಿದ್ದೇರಿ ಅರ್ಡಲ ಮನವಿ ಕೊಡ್ತಾ ಇನ್ನು ಕಾಪಿಲ ಉಂಡೆನಡ ಅಪ್ಪ ಕೊಡ್ನೆಲ್ಲ ಅವಳ ಒಂದು 30 ವರ್ಷ ಮಾತಾಡಿ ಮರಿಯಲೋಡು ಎಂಕ್ಲಿಗೆ ಅಕಸ್ಮಿಕ ಒಂದು ಕತ್ತಾಂಡು ಒರಿಯಾಗ ಹುಷಾರಿದ್ದಿಂದ ಎಂಕ್ಲಿಗೆ ಭಾರಿ ಮಾಲ ಸಮಸ್ಯೆ ಅಯ್ಯರಿ ಆಯ್ರೆ ಹೋಯ್ದ್ರೇ ಗೊತ್ತಿದ್ದು ಇದು ಸತ್ಯ ಪ್ರಮಾಣ ಸಾಕ್ಷಿ ಉಂಡಲ್ಲ ಪನ್ಪುಣ ಭೂತದ ಘಟ್ಟದ ಪ್ರತಿಷ್ಠೆ ಪುರ ಹರೀಶ್ ಮುಂಜಾನೆ ಬತ್ತಿತ್ತೇರು ಅವ್ರು ಬತ್ತು ಹೋದ್ ಜಸ್ಟ್ 10 ಮಿನಿಟ್ಸ್ ಈ ರೋಡ್ ಫುಲ್ ಗೊಲ್ಲ ಬತ್ತಿತ್ತು ಆ ಶಂಕ ಪೂರ ಬಾಕಿ ಅವ್ರು 10 ನಿಮಿಷ ಲೇಟ್ ಅಂದ ಇಂಚು ಸೈಡ್ 1 ಅವರ್ ಕಾಪಾಡೋದು. ನಮ್ಮ ತಾಲೂಕಿನ ಒಂದೊಂದು ಗ್ರಾಮದ ಪರಿಸ್ಥಿತಿ ಕೇಳಿದಾಗ ನಿಜ ಕೂಡ ಬೇಜಾರಾಗುತ್ತೆ. ಒಂದು ಸ್ಟೋರಿ ಮಾಡಿದ್ವಿ ಹಿತ್ತಿಲ ಪೇಲ ಅನ್ನುವಂತಹ ಜಾಗದ್ದು. ಅಲ್ಲಿ ಸೇತುವೆ ಇಲ್ಲ, ರಸ್ತೆ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ ಅನ್ನೋದು. ಇದೀಗ ಅದಕ್ಕೆ ತಾಗಿ ಇನ್ನೊಂದು ರಸ್ತೆ ಇದೆ. ಇದು ಕೋಡಿಮುಗೇರು ಜಾಗ. ಇಲ್ಲಿ ಕೂಡ ಅದೇ ಪರಿಸ್ಥಿತಿ ನೋಡ್ಬೋದು. ಇಲ್ಲೊಂದು ನಿಮ್ಗೆ ದಾರಿ ಕಾಣಿಸ್ತಾ ಇದೆ. ಆಕ್ಚುಲಿ ದಾರಿಯೂ ಹೌದು, ಸೇತುವೆಯೂ ಹೌದು. ಇದು ನದಿ, ಫಲ್ಗುಣಿ ನದಿ ಬರುವಂತ ಜಾಗ ಇದು. ಇಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಎದೆ ಮಟ್ಟಕ್ಕೆ ನೀರು ಬರುತ್ತೆ. ಆಲ್ಮೋಸ್ಟ್ ಆಗಿ ಆ ತೋಟ, ಈ ರಸ್ತೆ ಎಲ್ಲೋ ಕೂಡ ಮುಳುಗಿ ಹೋಗುತ್ತೆ. ಸೊ ಆ ಟೈಮಲ್ಲಿ ಇಲ್ಲಿರುವಂತಹ ಊರವರಿಗೆ, ಇಲ್ಲಿ ಆಲ್ಮೋಸ್ಟ್ 10-20 ಮನೆಗಳಿದೆ ಆ ಕಡೆಯಿಂದ ಆ ಕಡೆ ಆ ಬದಿಯಲ್ಲಿ, ಆ ಮನೆಯವರಿಗೆ ಈ ಕಡೆ ಬರೋಕೆ ಸಾಧ್ಯವೇ ಇರದಂತ ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು. ಅಷ್ಟು ನೀರು ತುಂಬಿ ಇಲ್ಲಿರುವಂತಹ ರಸ್ತೆ ನಿಮಗೆ ಕಾಣಿಸ್ತಾ ಇದೆ. ನಮ್ಮ ಪ್ರಸಾದ್ ತೋರಿಸ್ತಾ ಇದೆ ನಮಗೆ ಕ್ಯಾಮ್ರಾ ಮೂಲಕ ಆ ರಸ್ತೆ. ಈ ರಸ್ತೆ ಕೂಡ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೆ ಈ ಒಂದು ನೀರಿನ ಅಬ್ಬರಕ್ಕೆ. ಅಷ್ಟು ನೀರು ಬಂದಾಗ ಇಲ್ಲಿಂದ ಆ ಕಡೆ ಹೋಗೋಕೆ ಆಗ್ಲಿ ಅಥವಾ ಆ ಕಡೆಯಿಂದ ಈ ಕಡೆ ಬರೋಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಶಾಲಾ ಮಕ್ಕಳಿಗಾಗಿರ್ಬೋದು ಅಥವಾ ಹಿರಿಯರಿಗೆ, ವಯಸ್ಕರಿಗೆ, ಯಾರಿಗಾದ್ರೂ ಕೂಡ ಏನಾದೊಂದು ಸಂದರ್ಭ ಬಂದಾಗ ಅಥವಾ ಅನಾರೋಗ್ಯ ಸಂದರ್ಭ ಬಂದಾಗ ಏನಾದ್ರೂ ಕೂಡ ಒಂದು ಅಗತ್ಯ ಸಂದರ್ಭದಲ್ಲಿ ಈ ರಸ್ತೆಯನ್ನ ಉಪಯೋಗ ಮಾಡೋಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಗ್ರಾಮಸ್ಥರು ಸೇರಿದ್ದಾರೆ, ಇಲ್ಲಿ ಬಂದು ಸೇರಿರುವಂಥದ್ದು. ಅವರೇ ನಮ್ಮನ್ನ ಕರೆ ಮಾಡಿ ಇಲ್ಲಿ ಕರೆದಿದ್ದಾರೆ. ನಮ್ಮ ಒಂದು ಸಮಸ್ಯೆಗೆ ನಮಗೆ ಪರಿಹಾರ ಬೇಕು, ನಾವು ಹೇಳಿ ಸಾಕಾಯ್ತು, ಇನ್ನು ನಮ್ಗೆ ಇರುವಂಥದ್ದು ಮತ ಬಹಿಷ್ಕಾರ ಒಂದೇ, ನಾವು ಮತ ಹಾಕೋದಿಲ್ಲ, ನಮ್ಗೆ ಸೌಕರ್ಯ ಕೊಡೋದಿಲ್ಲ ಅಂತ ಹೇಳಿದ್ರೆ ನಾವು ಯಾಕೆ ಮತ ಹಾಕ್ಬೇಕು ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಸೊ ಇಲ್ಲಿಂದ ಬೇರೆ ಒಂದು ಪ್ರದೇಶಕ್ಕೆ ಕನೆಕ್ಟ್ ಆಗುವಂತ ರಸ್ತೆ ಇದು. ನಾರ್ಮಲ್ ಟೈಮಲ್ಲಿ ಇದು ರಸ್ತೆ ಆದ್ರೆ, ಮಳೆಗಾಲದಲ್ಲಿ ಇದು ಒಂದು ನದಿ, ಫಲ್ಗುಣಿ ನದಿ ಹೋಗುವಂತ ಜಾಗ ಇದು. ಸರಿಯಾದ ಸೇತುವೆ ಕೂಡ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಒಂದು ದೂರನ ಕೊಡ್ತಾ ಇದ್ದಾರೆ. ಬನ್ನಿ ಮಾತಾಡ್ಸೋಣ ಅವರಲ್ಲಿ, ಯಾವುದಕ್ಕೆಲ್ಲ ಈ ಒಂದು ಜಾಗ ಕನೆಕ್ಟ್ ಆಗುತ್ತೆ, ಎಷ್ಟು ಮನೆಗಳಿದೆ, ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಮಾತಾಡ್ಸೋಣ ಬನ್ನಿ. ಆಕ್ಚುಲಿ ಇಲ್ಲಿ ಏನ್ ಸಮಸ್ಯೆ, ಇದು ಯಾವ ಗ್ರಾಮಕ್ಕೆ ಬರುತ್ತೆ, ಏನ್ ಆಕ್ಚುಲಿ ನಿಮ್ಮ ದೂರ ಏನು? ನಮಸ್ತೆ, ನನ್ನ ಹೆಸರು ಕಿರಣ್ ಅಂತ. ಇದು ಕೋಡಿಮುಗೇರು, ಸುಳ್ಯೋಡಿ ಮತ್ತೆ ಅಗ್ಗನಬೆಟ್ಟು ಅಂತ ಹೇಳುವ 3 ಏರಿಯಾ ಉಂಟು ಈ ಕಡೆ. ಇದು ಸವಣಾಲು ಗ್ರಾಮ, ಮೇಲಂತಬೆಟ್ಟು ಗ್ರಾಮ ಪಂಚಾಯತಿ ಬರ್ತದೆ. ಏನಿದೆ ಸಮಸ್ಯೆ ಏನಾಯ್ತು? ಇಲ್ಲಿ ನಮಗೆ ಈ ಕಡೆ ಹೋಗ್ಲಿಕ್ಕೆ ಬ್ರಿಡ್ಜ್ ಇಲ್ಲ. ಈ ಕಡೆಯಿಂದ ತುಂಬಾ ಶಾಲೆಗೆ ಹೋಗುವ ಮಕ್ಕಳೆಲ್ಲ ಇದೆ, ಒಂದು 20-30 ಮನೆ ಇದೆ ಈ ಕಡೆ. ನಮಗೆ ಮಳೆಗಾಲದಲ್ಲಿ ಈಚೆ ಒಂದು 6 ತಿಂಗಳು ಈ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ಅರ್ಧ ಕಿಲೋಮೀಟರ್ ಆ ಕಡೆಯಿಂದ ಸುತ್ತಾಕೊಂಡು ಬರ್ಬೇಕಾಗ್ತದೆ. ಅದು ಅಲ್ಲಿ ಒಂದು ಬ್ರಿಡ್ಜ್ ಉಂಟಲ್ಲ, ಅಲ್ಲಿಗೆ ಕನೆಕ್ಟ್ ಆಗ್ತದೆ. ಮತ್ತೆ ಶಾಲೆಗೆ ಹೋಗುವ ಮಕ್ಕಳೆಲ್ಲ ಆಚೆಯಿಂದ ಹೋಗ್ಬೇಕಾಗ್ತದೆ, ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಒಂದು ಅರ್ಧ ಕಿಲೋಮೀಟರ್ ಎಲ್ಲ ಆಗ್ತದೆ. ಮನವೆಲ್ಲ ಕೊಟ್ಟಿದ್ದೇವೆ ನಾವು ಎಲ್ಲರೂ. ಇಲ್ಲಿಂದ MLA ಅವರ ಮನೆಗೆ ಹೋಗಿದ್ದೇವೆ, ರಿಕ್ವೆಸ್ಟ್ ಕೊಟ್ಟಿದ್ದೇವೆ. ಇದುವರೆಗೆ ಏನು ಬರ್ಲಿಲ್ಲ. ಪ್ರತಿ ಮಳೆಗಾಲದ ಕೂಡ ಇದೇ ಸಮಸ್ಯೆ. ಈ ನೀರು ಬಂದ್ರೆ ಈ ರೋಡ್ ಎಲ್ಲ ಫುಲ್ ಕವರ್ ಆಗ್ತದೆ. ಅಲ್ಲಿ ಒಂದು ಇದು ಕಟ್ಟ ಉಂಟಲ್ಲ, ಅದರ ಲೆವೆಲ್ ವರೆಗೆ ಬರ್ತದೆ. ಈ ಕಡೆ ಇಲ್ಲ ಪರ್ಯಾಯ ವ್ಯವಸ್ಥೆ ಇಲ್ಲ. ಆ ಕಡೆಯಿಂದ ದಾಟ್ಕೊಂಡು ಬರ್ಬೇಕು. ಅಲ್ಲಿ ಒಂದು ತೋಟದ ಒಳಗೆಯಿಂದ ಬರ್ಬೇಕು ಆ ಕಡೆಯಿಂದ. ಒಂದು 20-25 ಮಕ್ಕಳಿದ್ದಾರೆ ಶಾಲೆಗೆ ಹೋಗುವಂತ. ಇಲ್ಲಿ ದಿನಾಲು ನಡೆದುಕೊಂಡು ಹೋಗುದು, ನಡೆದುಕೊಂಡು ಬರ್ಬೇಕು. ಮತ್ತೆ ಅದು ಬರುವಾಗ ನಾವು ಯಾರ ಹತ್ರ ನಿಲ್ಲಬೇಕು, ಇಲ್ಲಾದ್ರೆ ಅಲ್ಲಿಂದ ಬರ್ಬೇಕು, ಆಚೆಯಿಂದ. ಹೌದು, ಅದು ಕೂಡ ದಾರಿ ಎಲ್ಲ ಸರಿ ಇಲ್ಲ ಅಲ್ಲಿ. ಮತ್ತೆ ಯಾರುದೆಲ್ಲ ಜಾಸ್ತಿ ಉಂಟು ಅಲ್ಲಿ ಹೋಗುವಾಗ. ಕೆಳಗೆ ಇಲ್ಲಿ ಭಯಂಕರ ನೀರು ಬರ್ತದೆ ಅದರಲ್ಲಿ ಬರ್ತದಲ್ಲ, ಅಷ್ಟೇ ಬರ್ತದೆ ಒಮ್ಮೊಮ್ಮೆ, ಅದಕ್ಕಿಂತ ಹೆಚ್ಚು ಬರ್ತದೆ ಇದರಲ್ಲಿ. ಹೌದು, ಇದು ಫಲ್ಗುಣಿ ಇದು. ತಾತ್ಕಾಲಿಕ ಪರಿಹಾರ ಬೇಡ, ನಮಗೆ ಬ್ರಿಡ್ಜ್ ಬೇಕು. ನೀವು ಹೇಳಿದಾಗ ದೂರ ಕೊಟ್ಟಾಗ ಏನಂತ ಹೇಳ್ತಾರೆ? ಹೇಳಿದಾಗ ಮಾಡ್ತೇವೆ ಅಂತ ಹೇಳ್ತಾರೆ. ಎಷ್ಟು ಸಲ, ಒಂದು 10 ವರ್ಷದಿಂದ ಮಾಡ್ತೇವೆ ಅಂತ ಹೇಳ್ತಿದ್ರು. ಮೊದಲು ಕೂಡ ಹೇಳ್ತಿದ್ರು, ಈಗ ಏನಿಲ್ಲ.
ನಮಗೆ ಇಲ್ಲಿ ಆಗ ಮಾಡ್ತದೆ, ಈಗ ಸರ್ಕಾರ ಕೂಡ ಇತ್ತು. ಅಂದ್ರೆ ಕಾಂಗ್ರೆಸ್ನ MLA ಆಗಿದ್ದಾರೆ, ಬಿಜೆಪಿಯಿಂದ MLA ಆಗಿದ್ದ ಹರೀಶ್ ಪೂಂಜಾ ಅವರು 2 ಟರ್ಮ್ ಅಲ್ಲಿ MLA ಇತ್ತು. ಇಲ್ಲಿ ಪಂಚಾಯತ್ ಬಿಜೆಪಿ ಉಂಟು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MP, ಸೆಂಟ್ರಲ್ ಗೌರ್ಮೆಂಟ್ ಫುಲ್ ಬಿಜೆಪಿ ಇದ್ದಾಗ ಕೂಡ ಆಗ್ಲಿಲ್ಲ. ಕಾಂಗ್ರೆಸ್ ಬಿಜೆಪಿ ಇದ್ದಾಗ ಕೂಡ ಆಗ್ಲಿಲ್ಲ. ಈಗ ಸ್ಟೇಟ್ ಗೌರ್ಮೆಂಟ್ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ, ಅದು ಆವಾಗ ಕೂಡ ಆಗ್ಲಿಲ್ಲ. ನಿನ್ನಲ್ಲ ಮೊನ್ನೆ ನನ್ನ ತಾಯಿಗೆ ಹುಷಾರಿಲ್ಲ, ಅಲ್ಲಿಂದ ಎತ್ಕೊಂಡು ಬಂದದ್ದು ಇಲ್ಲಿಗೆ ಈಚೆ ಕಡೆ. ಅಲ್ಲಿ ಒಂದು ಗಾಡಿ ಇಟ್ಟದ್ದು ಮನೆಯಿಂದ, ಅಲ್ಲಿಂದ ಈ ಕಡೆ ಬೇರೆ ಗಾಡಿ ಮಾಡ್ಕೊಂಡು ಹೋದದ್ದು. ಅದೊಂದು ಕಷ್ಟನೇ. ಬಂದಾಗ ಹೇಳ್ತಾರೆ ಆಪುಂಡು ಈ ಸತಿ ಆಪುಂಡು ಅಣ್ಣಗ ಅನ್ಪೇರು ಇದೇ ಬತ್ತದ ಲೆಕ್ಕದೆತ್ತನ ಲೆಕ್ಕ ಪಂಡದ ಪರಿಹಾರ ಜೈಕ್ ಬತ್ತು ತೂದು ಓಪೇರು ಬೊಕ್ಕ ಐಕಿ ಎಂಚಿನ ಪಣ್ಣಗ ಅನ್ಪೇರು ಒರಿಯರಡ ಅನ್ಪೇರು ಈ ಸತಿ ಆಪುಂಡು ದಾಲ ತೊಂದ್ರೆ ಇಜ್ಜಿ ಅನ್ಪೇರು ಅಪ್ಪ ಎಂಗ್ಲೆಗ್ಲು ಒಂಜಿ ಗುಸ್ಸಾಪುನ ಪಣ್ಣಗ ಈ ಸತಿ ಮನ್ಪೇರು ಅಂದ್ ಒಂದು ಪಣ್ಪುಣ ಮಾತ್ರ 10 ವರ್ಷದೊಕ್ಕ ಮಣ್ಪುಣ ತೋಜ್ಜಿ ಈ ಸತಿಲೆ ಟೆಂಡರ್ ಆದ್ನೆ ಪಾಸ್ ಆತನ ಅನ್ಪೇರು ಇದ 2 ತಿಂಗಳು ಆಂಡ್ ಅನ್ಪೇರು ಟೆಂಡರ್ ಆದ್ ನನ್ನ 4 ತಿಂಗಳು ಇಪ್ಪುನ 4 ತಿಂಗಳು ಡಾಪುಣ 5 ತಿಂಗಳು ವಾಯ್ದಾಗೆ ಆಯ್ಕೆ ಏಪ ಆಪುಂಡು ಗೊತ್ತುಜಿ ಅಂತೂ ಬ್ಯಾನರ್ ಬಾರ್ದೆ 2 ಮೂಜ್ಜಿ ಅವು ಏಪ ಅಂದ್ ಗೊತ್ತುಜಿ ಅಂಚ ಸಮಸ್ಯೆ ಉಂಟು ಪ್ರತಿ ವರ್ಷ ಅಂಚನೆ ಎನ್ನ ಅಮ್ಮಗಿಂದತಿ ಎನ್ನ ಅಮ್ಮಗಿತ್ತೆ ಒಂಜಿ ಆಜಿಯಲ್ಲಿ ವರ್ಷ ತಿಂಗಳು ಹೊಡೆದ ಆಯ್ನ ಬೇತಾಕ್ಲಿಲ್ಲ ಉಳ್ಳಿರ ಸಮಸ್ಯೆ ದಾಕ್ಲಿ ಅಕ್ಲ ಅಂಚನೆ ದೆರ್ತೆ ಪತ್ತೋಪುನ ದಲ ಬೇತ ದಾಲ ಬೇತ ಉಂದಿಜ್ಜಿ ಉಲ್ಪೊಂಜಿ ಗಾಡಿ ಅಂಚ ಬಂತದ ಪೋಪುನ ಬೇತ ಸಾಧ್ಯ ಅವು ಏರ್ನೇರ ತೋಟೋಡ ಅದು ಬೋಡು ಅವು ತೊಂದ್ರೆ ಅದೇ ಈತ ಎಂಗ್ಲಿ ಓಟುಗಾನಗ ಕರೆಕ್ಟ್ ಬರ್ಬುಜಾರ ಆಕ್ಲಿ ಇಲ್ಲ ಇಲ್ಲ ಬತ್ತದು ಪೂರ ಪಾತ ಇರ್ದು ಬನ್ಪೇರು ನಿಕ್ಲೆ ಮನ್ತು ತಗೋರ್ಪ ತೊಂದ್ರೆ ಅಜ್ಜಿ ನೋನ್ಪೇರು ಅವು ಏನ್ ಓಟುದ ಕಾರ್ಡ್ ಐಡೆಂಟಿ ಕಾರ್ಡ್ ಆಕ್ಲಿ ಇಲ್ಲ ಇಲ್ಲ ಬತ್ತ ಮನ್ಪೇರು ಅಂಡ್ ಬಾಕಿದೇನು ಎಂಕ್ಲ ಸಮಸ್ಯೆ ಉಂಡ ಆಕ್ಲಿ ಪರಿಹಾರ ಮನ್ಪುಜೇರು ಎಂದು ಆತ ಮನ್ಪುನ ಎಂಕ್ಲಿ ಅವು ಈತ ಒಂದು ಮಂತ್ ದಂಡಲ್ಲ ಆಕ್ಲೆ ಗಂಜಿ ಮಂಡ್ಯಕ್ಕೆ ಗೊತ್ತಂಡ ಶಾಸಕರನ್ನ ಇಲ್ಲಡೆಗ್ಲ ಪೋತ ಎಂಕ್ಲೆ ಸುಮಾರು ಸತಿ ಪೋಯ ಅಂಚ ಅನ್ಪೇರು పోదు సుమారు సతి ఇట్లా పండు ఆరే మీస గుర్దిತ್ತೆ అప్పగా మీస ఇంಚ తిరగదు పండారు మంజడ కొడతాయండి ఇంగ్లే మంజి ఏరంది ಗೊತ್ತು అట్లా ముల్ మంతుండ ఇంగ్లే పనోలి అట్లేని పూజ అన్పోలి ముల్ మంతేర్న ಒಂದು ಎಂಕ್ಲು ಬತ್ತದ ಅಕ್ಲು ತೂದೆ ಪೋಪುನಂಡ ಅಕ್ಲೆ ಎಂಚಿನ ಅನ್ಪುನಂಡಲ ದಾಯಿ ಇಂದು ಎಂಕ್ಲ ಕೋಡಿ ಮುಗಿಯರಂದು ಉಲ್ಪ ಇಂದು ಅಲ್ಪ ಮುಗ್ಲು ಪಂಡಿರತ್ತ ಅಂಚಿಡು ಪಾರ ಉಂಡು ಅಲ್ಪ ಪಾರದ ಕಾಲ್ ಶಾದಿ ಮಾತ್ರ ಇಪ್ಪುನ ಅಲ್ಪ ಮಾರ್ಗ ಇಪ್ಪುನ ಇಂಚನೆ ಸಮಸ್ಯೆ ಅಲ್ಪ SC ಇಲ್ಲಿ ಉಂಡು 16 ಇಲ್ಲಿ ಉಂಡು ಬೊಕ್ಕ ಬಾಕಿದ 3 ಇಲ್ಲಿ ಉಂಡು ಒಟ್ಟು 15 ಇಲ್ಲಿ ಉಂಡು ಅಲ್ಪಲ ಈ ಜಾಗ ಎನ್ನ ಉದಯಶಂಕರ್ ಈ ಜಾಗದ ಕೋಡಿ ಮುಗಿಯರು ಹಾ ಸೊ ನಿಕ್ಲು ಪ್ರತಿ ವರ್ಷ ಸಮಸ್ಯೆನೆ ಪಣೊಂದೇ ಉಳ್ಳ ಅಂಡಲ ಪರಿಹಾರ ಆತಿಜಿ ನಳಿನ್ ಕುಮಾರ್ ಕಟೀಲ್ ಇಡೇ ಶ್ರವಣಾಲಿಗೆ ಬತ್ತಿತ್ತೇರು ಅರ್ಡಲ ಮನವಿ ಕೊರ್ತಾ ಇನ್ನು ಕಾಪಿಲ ಉಂಡೆನಡ ಅಪ್ಪ ಕೊರ್ನೆಲ ಅವಳ ಒಂಜಿ 30 ವರ್ಷ ಮಾತಾಂಡು ಇಜ್ಜಿ ಹಿಡಿದು ಹರೀಶ್ ಪೂಂಜಾರಿನ ಇಲ್ಲಡೆ ಪೋತಂಗಿ ಅವು ಆರ್ಲ ಪಣ್ಣೆ ಒಂದೇ ಒಂಜಿ ಭರವಸೆ ಮಾತ್ರ ಕೊರ್ಪುನ ಆಪುಂಡು ಆ ಭರವಸೆ ಅಂಚೆನೆ ಉರಿತೀನಿ ಎಂಕಲ್ನ ಕೊಡ್ಡಿ SC ಇಲ್ಲಿ 16 ಉಂಡು 16 ಇಲ್ಲ ಇಂದೇ ಸಮಸ್ಯೆ ಜೋಕುಲೇನು ಪೂರ ತುಂಬೊಂದೇ ಪೋಪುನ ಮರಿಯಲ್ಡು ಬಣ್ಣಗ ಪುಗೆಲ್ಡು ಕುಳ್ಳಾದೆ ಪೋಡಾತಿ ಅಲ್ಪ ಒಂಜಿ ಕಾಲ್ ಸಂಕ ಉಂಡು ಅಂಚಾದೊಂದು ಚೂರು ಜೋಕುಲೆಗೆ ಪಾರ ಆಪುಂಡು ನರಮನೆಗೆ ದಾಲ ಪೋಪುಂಜಿ ತೆಮ್ಮಕ್ಕಳು ಬಂಡಿರತ್ತ ಆ ಸಂಕ ಪೋಪುನೊಂದು ಅವು ಪೋಪುನ ನಡತುವಾರ ಮಾತ್ರ ಅಲ್ಲೆಲ್ಲ ಗಾಡಿ ಪೋಪುನ ಸಂಕ ಇಜ್ಜಿ ಅಲ್ಪ ಅಲ್ಲ ಗಾಡಿ ಪೋಪುನ ಸಂಕ ಒಯ್ಕಲ ಇಜ್ಜಿನಕ್ಕೆ ತಿರ್ತಿಲ ಇಜ್ಜಿ ಮೂಲ ಇಜ್ಜಿ ಮೂಲ ಈ ಗಾಡಿ ಮೂಪ ಅಲ್ಪಲ ಪೋಪುನ ಇಂಚೆನೆ ಎತ್ತದ ಪೋಪುನ ಸಂಕ ಇಜ್ಜಿ ಮಂತು ಕೊರ್ಪ ಅಂದ್ ಮನ್ಪೇರು ಹಾ ಇಂದೇ ಸಮಸ್ಯೆ ಅಲ್ಪಲ ಸೇತುವೆ ಅವಡಿ ಎಂಗೆ ಈ ಸತಿಲ್ಲ ಮಂತಿಜೇರ್ನ ಎಂಗ್ಲ ಓಟುನ ಪೂರ ಬಯಸ್ಕರನೆ ಉಂಡ ಈ ಸತಿ ಪಾಡ್ರಾಣಿ ಇಜ್ಜಿ ಎಂಗ್ಲ ಇತ್ತ ಬ್ಯಾನರೇ ಪಾಡ್ನ ನನ್ನ ಇಲ್ಲಿಲ್ಲೇ ದಾಕ್ಲೆ ಬ್ಯಾನರ್ ಪಾಡ್ಬಾ ಮೊಕ್ಲಿಗೆ ನನ್ನೆಲ್ಲ ಗೊತ್ತಾಯ್ಜಿಂಡ ಅಂಚ ಪಾಂಡದು ಈ ಸತಿ ಮಾತ್ರ ಲಂಚ ಪಾಂಡೊಂದುಲ್ಲ ಮನ್ಪುನನಿ ನನ್ನ ತೂವರ್ನೆ ಇಜ್ಜಿ ಮೊಕ್ಲ ಪಂಡದು ಎಂಗ್ಲಿ ಬಚ್ಚಿನಿ ಮೊಕ್ಲಿಗೆ ಬೇತದಾಲ ಸಾದಿಲ ಇಜ್ಜಿ ಒಕ್ಕ ಹರೀಶ್ ಪೂಂಜಾರ್ಲ ಪನ್ಪೇರು ಪಣ್ಣಾಗ ಮುರಾಣಿ ಪಣ್ಣಾಗ ಈ ಸತಿ ಮನ್ಪುಗ ಅಂದ್ 10 ವರ್ಷದ ಇಂಚ ಪಂಡೇರದ ಮುನಾಣಿ ಮಣ್ಣಾಗೆಲ್ಲ ಮಂಡೇರು ಮಣ್ಪುಗ ಅಂದ್ ಅಣ್ಣ ಅರಗೆ ನೆನೆಪಾ ಪೂಜ ಆತ ಅರ್ನ ಪಿರಾವಡ್ ಪೋಪುನಾಗ್ಲಿ ಪಣ್ ಪೂಜಾರ ಗೊತ್ತುಜಿ ಎಂಕ್ಲಿಗೆ ಗೊತ್ತುಜಿ ಅಂಚ ಅದು ದಾಯ್ತ ಮನ್ಪುನ ಗೊತ್ತುಜಿ ಎಂಕ್ಲಿಗ್ಲ ಮಾರ್ಗಲಜ್ಜಿ ಇಂದುವೆ ಒಂಜಿ ಸಾದಿ ಇಪ್ಪುನ ಒಂಜಿ ವೈಕಲ್ ಎಂಚಿನಾಂಡಲ ಎಂಕ್ಲಿ ಕೊಣದು ಬರೋಡು ಅಂಡ ಎಂಕ್ಲೆ ದಾಲ ಆಯರಿಗೆ ಪಾರ ಆಪುಜಿ ಮರ್ಯಾದ ಅಂದ ಪ್ರಾಯದಕ್ಲೆ ಬಾರಿ ಬಂಗ ಜೋಕ್ಲೆಗೆ ಶಾಲೆಗೆ ಓಡಂಡ ರಜೆ ಬಾರ್ದನೆಲ್ಲ ಉಂಡು ಪಾರ ಒಂದನ ದಿನಕ್ಕೂ ಶಾಲೆಗೆ ಈ ಚಿತ್ರ ಮಾತ ಪರಿಸ್ಥಿತಿ ಎನ್ನ ಅನುಭವ ಪ್ರಕಾರ ಒಂದು 35 ವರ್ಷದಿಂಚ ನೆಟ್ಟಿ ಏನು ಕೆಲವು ಕೆಲಸ ಮಲ್ತದೆ ಪಾತಿರ್ತದೆ ಬಂಗೆರ್ರೆಡೆ ಕೂಡ ಪಾತಿರ್ತದೆ MLA ಪುನಗ ಆರ್ಲ ಮಲ್ಪುಗಂದೆ ಪಂತೇರಿ ಮಲ್ಪುಜಿಂದ ದಾಲ ಪಂತಿಗೇರಿ ಆರ್ನ ದಿನಗಾರಿದ ಆರ್ಪೋತೇರಿ ಅಂಚದಿಪ್ಪಣ ಎಂಕುಳುತ್ತೆ ಉಲ್ಲ ಮುಲ್ಪ
ಕಷ್ಟಡು ಮರಿಯಲೋಡು ಎಂಕ್ಲಿಗೆ ಅಕಸ್ಮಾತ್ ಒಂಜಿ ಕತೆ ಆಂಡುವರಿಯಾಗ ಹುಷಾರಿದ್ದಿಂದಾನ ಎಂಕ್ಲಿಗೆ ಭಾರಿ ಮಲ್ಲ ಸಮಸ್ಯೆ ಏರಿ ಆಯ್ರೆ ಪೋಯ್ದ್ರನೆ ಗೊತ್ತಿದ್ದು ಸತ್ಯ ಪ್ರಮಾಣ ಸಾಕ್ಷಿ ಉಂಡಲ್ಲ ಪನ್ಪುಣೆ ಹಾ ಹಾ ಎನ್ನ ಬುದಾರು ಪೂಪ್ರ ಇನ್ನು ಉಂಟು ಕೊಲನಿಗೆ ಭೇಟಿ ಕೊಡ್ತೇವೆ ಕಾಲೇಜಿನ ಓಟದ ನಂಬುಡು ಎಂಕ್ಲ ಇಲ್ಲ ಮೀಟಿಂಗ್ ಮಾತಾದನು ಅಲ್ಲ ಭರವಸೆ ಕೊರನೆ ಮಾತ್ರ ಎಸ್ಸಿ ಕೊಲನಿ ಭೇಟಿ ಇಲ್ಲ ಆತನು ಭೂತದ ಘಟ್ಟದ ಪ್ರತಿಷ್ಠೆ ಪೂರ ಹರೀಶ್ ಮುಂಜಾರು ಬತ್ತಿತ್ತೇರು ಅವ್ರು ಬತ್ತು ಹೋದ್ ಜಸ್ಟ್ 10 minutes ಈ ರೋಡ್ ಫುಲ್ ಬೊಲ್ಲ ಬತ್ತಿತ್ತು ನಾವು ಸಂಕ ಪೂರ ಬಾಕಿ ಅವ್ರು 10 ನಿಮಿಷ ಲೇಟ್ ಅಂದ ಇಂಚ್ ಸೈಡ್ 1 hour ಕಾಪಾಡಿತ್ತು ಹಾ ಅದು ಬತ್ತ ಚೂರು ಬೇಗ ಅಂದ ಅಂಚನ ಅಪ್ಪ ಮೂಲ ಬೊಲ್ಲ ಪೂರ ಕಟ್ಟದೆಲ್ಲ ವೇಲಿಗೆ ಪೂರ ಇತ್ತು ಕಡಪರ್ನೆ ಒಂದಿದ್ದ ಜೋಕ್ಲು ಪೂರ ಅಂಚಿ ಬಾಕಿ ಇಂಚಿ ದಾಕ್ಲಿ ಇಂಚೆ ಬಾಕಿ ಎಂಕ್ಲೆ ಪರ್ಸನಲ್ ಬೆನಿಫಿಟ್ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಇನ್ನೊಂದು ಕೊರೋಡ್ ಒಂದು ರಿಕ್ವೆಸ್ಟ್. ಇನ್ನು ನಾನು ಹೇಳೋದು ಏನು ಇಲ್ಲ, ಎಲ್ಲವನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಹೇಳಿದ್ದಾರೆ. ಏನು ಬೇಕು, ಏನು ಆಗ್ಬೇಕು, ಅವರ ಕೋಪ ಯಾಕೆ, ಆಕ್ರೋಶ ಯಾಕೆ ಅನ್ನೋಂಥದ್ದು. ಒಟ್ಟಾರೆಯಾಗಿ ಇವರಿಗೆ ಬೇಕಾಗಿರುವಂತದ್ದು ಇಲ್ಲಿ ಒಂದು ಶಾಶ್ವತ ಪರಿಹಾರ, ಸೇತುವೆ ನಿರ್ಮಾಣ. ಇದನ್ನು ಆದಷ್ಟು ಬೇಗ ಏನಾದ್ರೂ ಮಾಡಿಕೊಡಿ ಅನ್ನೋದು ನಮ್ದು ಕೂಡ ಒಂದು ಆಶಯ. ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.